ತನ್ನ ಕ್ಷೇತ್ರದ ಜನಗಳಿಗೆ ಏಪಲ ಆಪದ್ಬಾಂಧವೇ ಆದುಪುನ ಶಾಸಕರು ಶ್ರೀ ಯುಟಿ ಖಾದರ್ ಕೋಟೆಕಾರದ ವ್ಯಕ್ತಿಯವರಿನ ಕರೆಗೆ ಸ್ಪಂದಿಸಾದು ಆಸ್ಪತ್ರೆಗೆ ಸಾಗಿಸಾಯರ ಸಗಾಯ ಮಲ್ತಿನ ಘಟನೆ ಅಂಗಾರ ಕಾಂಡೆ ವರದಿಯಾತನು. ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ವ್ಯಕ್ತಿಯವರಿನ ಬೇಡಿಕೆ ಪ್ರಕಾರ ಆಡೆಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಾಯರೆ ಮಾಜಿ ಸಚಿವರು ಶಾಸಕರು ಶ್ರೀ ಯುಟಿ ಖಾದರ್ ಸೂಚಿಸಾದಿದ್ದರು. ಆಡ ಅರ್ಧ ಗಂಟೆ ಕರಿಂಡಲ ಆಂಬ್ಯುಲೆನ್ಸ್ ಬರದಿನೆನ್ನುವುದು ಅಕಲು ಪೆರಪ್ಪ ಶಾಸಕರಿಗೆ ಮನವಿ ಮಲ್ತೇರು. ತಕ್ಷಣ ಹಿಂದಕ್ಕೆ ಸ್ಪಂದಿಸಿನ ಶಾಸಕರು ಶ್ರೀ ಯುಟಿ ಖಾದರ್ ತಾನೇ ಸ್ವತಃ ಕೋಟೆಕಾರದ ಆ ಜಾಗೆಗೆ ಬತ್ತೇರು. ಆತನಗ ಆಂಬ್ಯುಲೆನ್ಸ್ಲ ಅಡೆಗೆ ಬತ್ತನು. ಶಾಸಕರು ಶ್ರೀ ಯುಟಿ ಖಾದರ್ ತಾನೇ ಸ್ವತಃ ದುಂಬು ಉಂತುದು ತೊಂದರಡಿ ಇತ್ತಿನ ಆ ವ್ಯಕ್ತಿಗೆ ಮಾಸ್ಕ್ ಪಾಡಾದು ಆಂಬ್ಯುಲೆನ್ಸ್ಡು ಕುಲ್ಲಾದು ಕುಡ್ಲ ವೆಲ್ಲಾಕಗೆ ಲೆತಂದು ಪೋಯರೆ ತೆರಿಪಾಯಿರು. ತನ್ನ ಜನಸೇವೆದ ಕಾಳಜಿ ಮಾನವೀಯತೆಯನ್ನು ತೋಜಾಯರು. ಇಲ್ಲ ಮಂಜನಾಡಿ ಅದು ಕೀಲು ಬರ್ತದೆ ಅವ್ರದ್ದು ನಡೆದೋಡು ಬಿಡ್ತಾರೆ ಬರ್ತ ಕಾಲು ಬಿಡ್ತಾನೆ ಸೈಡ್ ಆಸ್ಪತ್ರೆ ಹೋಗಿ ಮೊಹಮ್ಮದ್ ಅನ್ನ ಕುಮಾರ್ ಅವ್ರು ಊಟ ನೈತಿಲ್ಲ ನಾವು ಇರ್ತೇವೆ ಅವ್ರದ್ದು ಊಟ ಮಾತ್ರ ಅವ್ರು ಬಂತಾನೆ ಒಂದೇದು ಅವನು ಕ್ಯಾರನೇ ಆಗ್ತಿಲ್ಲ ಊಟ ಮಾಡಿ ಅದಲ್ಲೇ ಅವತರ ಫೋನ್ ನಂಬರ್ ಉಂಟಾ ಅವತರ ವಾಡ ಮಂಜನಾಡು ವಾಡ ಕೀಲು ಗೌರ್ಮೆಂಟ್ ಜಾಗ ಉಂಟಲ್ಲ ನಾ ಕೀಲು ವಾಡ ಕೀಲಿಲ್ಲ ಕೀಲಾಗ ಜಾಗಿರ ಬೇರೆ ಒಂದೇ ಬದವ ಏರ ನಮಗೆ ಫೋನ್ ಬರಲ್ವಾ ಇರ್ತಾರೆ ಮೊಹಮ್ಮದ್ ಮಂಜನಾಡಿ ಏನಾದ್ರು ಫೋನ್ ಮಾಡ್ತಂದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಮೆಗಾ ಸಲೀಂ ಈ ಪೊರ್ತು ಒಟ್ಟಿಗೆ ಇತ್ತೇರು.